ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೇವೆ. ನಾವು ಚೆನ್ನಾಗಿದ್ದೀವಿ. ನೀ ನಮ್ಗೆ ಹೇಳಿದಲ್ವಾ? ನಮ್ಮ ಮಾವನ ಮಗಳದ್ದು ಇವತ್ತು ಸೀಮಂತ ಆಗಿ ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬೇಕು ಅಂತ ಎನಿಸುದು ಯಾವಾಗ್ಲೂ. ನಮ್ದು 11 ಇದ್ರೆ ಅದು ಅರ್ಧ ಗಂಟೆ ಲೇಟ್ ಆಗ್ತದೆ ಆಲ್ಮೋಸ್ಟ್. ನನ್ನ ಹಸ್ಬೆಂಡ್ ತೋರಿಸ್ಲಿಕ್ಕೆ ಇಲ್ಲ, ಲೇಟ್ ಆಗೋದೇ ನಿಮ್ಮಂತ. ನಮ್ಮದು ನಾವೇನು, ನಾನು ಮೇಕಪ್ ಎಂತ ಮಾಡಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಒಂದು ಹಾಕಿದ್ದೇನೆ. ಅತ್ತ ಚಿನ್ನು ನಾನೇನು ಹಾಕಿಲ್ಲಪ್ಪ. ಅವಳು ನಂಗೆ ನಡುವಲ್ಲಿ ಕೈ ಕೊಡುದು. ಲೇಟ್ ಮಾಡಿದ್ದು ನನ್ನ ಮಗಳು ಅಲ್ಲ. ಅದು ಬೇಡ ಇದು ಬೇಡ ನೋಡಿ, ಲಾಸ್ಟ್ಗೆ ಹೊರಟದ್ದು ನೋಡಿ. ಪಾಪ ಹೆಸರು ಹಾಕಿದ್ದು ಮಾತ್ರ ಅವಳಿಗೆ. ಹೌದು, ಎಷ್ಟು ಒದ್ದಾಡಿಸಿದ್ದು. ಒಬ್ಬ ನನ್ನ ಅಕ್ಕನನ್ನು ಬಾ ಅಂತ ಹೇಳಿದ್ದು, ಅವಳು ಬಂದು ಆವಾಗಲೇ ನಿಂತಿದ್ದಾಳೆ. ನಾನು ಇಲ್ಲಿ ಮನೆಯಿಂದ ಹೊರಟೆ ಅಂತ ಅಷ್ಟೇ ಹೇಳಿದ್ದು, ನಾನೇನು ರೋಡಲ್ಲಿ ಬಂದೆ ಅಂತ ಹೇಳಿಲ್ಲ. ಅವಳು ಬಂದು ನಿಂತಿದ್ದಾಳೆ. ಈಗ ಫೋನ್ ಎಲ್ಲಿದ್ದೀರಾ ಅಂತ. ನಂದು ಸಾರಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಆಯ್ತಾ. ಇನ್ನು ಅಲ್ಲಿ ಹೋಗಿ ಉಂಟು ಈಗ. ಇದು ಸಾರಿ ಎಷ್ಟು, ಅದೆಷ್ಟು, ಈ ಸಾರಿ ಚಂದ ಉಂಟು, ಡಿಸೈನ್ ಒಳ್ಳೆ ಉಂಟು. ಮತ್ತೆ ಹೆಣ್ಮಕ್ಳಿಗೆ ಬೇರೆ ಎಂತ ಯೋಚನೆ ಇರುದಿಲ್ಲ. ಅವಳದು ಗೋಲ್ಡ್ ಎಷ್ಟು, ಇದು ಎಷ್ಟು, ಮತ್ತೆ ಸಾರಿ ಅಂತ ಅದೇ ಇರುದು. ಮಕ್ಕಳೇ ಪರವಾಗಿಲ್ಲ, ಅಟ್ಲೀಸ್ಟ್ ಹೇಗಿದ್ದೀರಾ ಅಂತ ಆದ್ರೂ ಕೇಳ್ತೀವಿ. ನಾವು ಕೇಳ್ತೀವಿ ಹೇಗಿದ್ದೀರಾ ಅಂತ ಕೇಳಿ ಆದ್ಮೇಲೆ ಸ್ಟಾರ್ಟ್ ಮಾಡುದು. ಅದನ್ನ ಕೇಳೋ ಲಾಸ್ಟಿಗೆ ನೀವು ವೈಟಿಂಗ್. ಇಬ್ರು ಇದಾರೆ, ಇಬ್ರು ತಾಯಿ ಮಗ. ಒಂದ್ ನಿಮಿಷ, ಇಬ್ರು ನಮ್ಗಾಗಿ ವೈಟಿಂಗ್ ಮಾಡ್ತಾ ಇದ್ದಾರೆ. ಬಾರಿ ಸ್ಟೈಲ್ ಆಗಿ ನಿಂತು. ಅದು ಪೂಮ ತುಂಡಿಯ ತರಟು ನೋಡಿ, ಬಾರಿ ಚಂದ ಆಗಿದ್ದಾರೆ, ಬಾರಿ ಚಂದ ಆಗಿದ್ದಾರೆ. ನನ್ಗೆ ಉಂಟು, ಥ್ಯಾಂಕ್ ಯು. ಅದೇ ತಂಗಿಗೆ ಹೂವೆಲ್ಲ ತಗೊಂಬಂದು, ಗಂಧ ಸಹ ಉಂಟು. ಎಲ್ಲಿದೆ ಗಂಧ? ಸ್ವಾಮಿ ಅಪ್ಪೆ ನೋಡಿ ಎಲ್ಲ ಈಗ ತುಂಬ ಕುಟುಂಬ ಆಯ್ತು. ಒಂದು ಬೇಡ ಬಿಡು. ಇಪ್ಪಡು ವರ್ಷ ಚೂಚೂರು ಬಾಬಾ ಸೈಡ್ ಬಿಡ್ಲೆ ಮಗ ಎಲ್ಲ ಬಾತಿರ್ಬೋದು. ಕಂಗ್ರಾಚುಲೇಷನ್ಸ್. ಹಾಂ ಓಕೆ, ಥ್ಯಾಂಕ್ ಯು. ಇತ್ತೇನು ಫೋಟೋ ತೆತ್ತು ಮಾಡ್ಬೇನ ಚಿನ್ನ Ana, hai. ತುಂಬಾ ಜನ ಇದ್ದಾರೆ. ನಮಗಿತ್ತೆ ಅತ್ತೆ. ಓಕೆ, ಥ್ಯಾಂಕ್ ಯು. ಪೂರೇನಲ್ಲ ಎಂತ ಡೀಪ್ ನೋಡಿ. ಅವು ಕತ್ತಲೆ ಅರ್ಪುಂಟು. ನೋಡಿ ಎಷ್ಟು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ.
ನೋಡ ನೋಡ ಎಷ್ಟು ಚಂದ ಅಲ್ಲ ಹೌದು ಅದು ಎಲ್ಲ ಸಪ್ತಮಿ ಎಷ್ಟು ಚಂದ. ಒಂದು ಕೋಟು ಬಿಳಿ ಸುಣ್ಣ ಹೊಡೆದ್ರೆ ದಾಲಾಪಜ್ಜ ನಮ್ಮನ್ನೆಲ್ಲ ಬಿಟ್ಟು ಊಟಕ್ಕೆ ಕೂತದ್ದು ನಾವು ಊಟಕ್ಕೆ ಬಂದು ಕೂತಿದ್ದಾಳೆ. ಬಿರಿಯಾನಿ ಇದ್ದಾಗ ಸುಮ್ಮನೆ ಕೂತ್ಕೊಂಡಿದ್ರು ಎಲ್ಲರೂ ಊಟ ಮಾಡುವಾಗ. ಈಗ ಅನ್ನ ಬಂತು, ಈಗ ನೋಡಿ ಮುಖ ನೋಡುದು ನಮ್ದು. ಅವ್ರದ್ದೊಂದು ಒಳ್ಳೆ ಕತೆ, ಅವ್ರು ತಿನ್ನಲ್ಲ ಹಾಗೆ ಉಳಿದೇ ಆಗುತ್ತೆ. ಬಿರಿಯಾನಿ ಕಬಾಬ್ ತಿಂತಾರೆ, ಗ್ರೀನ್ ನೋಡಿ. ನಮ್ಮ ಅಕ್ಕ ಕಣ್ಣಲ್ಲಿ ಹೀಗೆ ನೋಡ್ತಿದ್ದಾರೆ. ಸದ್ದು ಅಂತ ಊರಿಗಿಂತ ಮುಂಚೆ ಹೋಗಿ ಕೂತಿದ್ದಾನೆ ಅಲ್ಲ ಅಲ್ಲಿ. ಊಟ ಮಾಡು ನೋಡಿ. ಅದು ಬೇಗ ಊಟ ಮಾಡ್ತಾರ, ನಮ್ಗೂ ಹಸಿವಾಗ್ತಾ ಉಂಟು ಅಂತ ಇಲ್ಲ. ಬೈತಿದ್ದಾರೆ ನಮಗೆ.